ನಮಸ್ಕಾರ ವೀಕ್ಷಕರೇ, ಟಿಡಿ ತಲಪಾಡಿ ವ್ಲಾಗ್ ಚಾನೆಲ್ಗೆ ಸ್ವಾಗತ. ಇವತ್ತು ನವರಾತ್ರಿಯ 9ನೇ ದಿವಸ. ಹಾಗಾಗಿ ನಾವು ಇವತ್ತು ನಮ್ಮ ತಮ್ಮನ ಅಂಗಡಿಯಲ್ಲಿ ಅಂಗಡಿ ಪೂಜೆ ಉಂಟು. ಹಾಗೆ ನಾವೆಲ್ಲರೀಗ ನಮ್ಮ ತಮ್ಮನ ಅಂಗಡಿ ಪೂಜೆಗೆ ಅಂತೇಳಿ ಹೊರಡೋದು. ಯಾಕೆಂತ ಹೇಳಿದರೆ ಆಯುಧ ಪೂಜೆ ಅಂತ ಹೇಳಿದರೆ ಪ್ರತಿಯೊಬ್ಬ ಸಹ ಒಂದು ಕೆಲಸ ಮಾಡುವಂಥ ಒಂದು ವಸ್ತುಗಳಿಗೆ ಪೂಜೆ ಮಾಡ್ತಾರೆ. ಹೀಗೆ ಇವರದ್ದು ಮರದ ಕೆಲಸ, ಹಾಗೆ ಅವರದ್ದು ಮಿಷಿನ್ ಮತ್ತು ಕೆಲವೆಲ್ಲ ಕೆಲಸ ಸಾಮಗ್ರಿಗಳು ಉಂಟು. ಅದಕ್ಕೆಲ್ಲ ಒಂದು ಪೂಜೆ. ಹಾಗೆ ಆ ಪೂಜೆಗಾಗಿ ನಾವೀಗೆಲ್ಲ ಹೊರಟು ಹೋಗುದು ಅಂತೇಳಿ ನೋಡೋ ವೀಕ್ಷಕರೇ, ಅಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ ನೀವು ನೋಡಿ.
ತಗೊಳ್ಳ ಇದೆಂತದ ನೀನು ಹಿಡ್ಕೊಂಡದ್ದು? ಎಂತ ಹಿಡ್ಕೊಂಡದ್ದು ಇದು? ಇದು ಚಿಕ್ಕನ ಅಂಗಡಿಗೆ ಪೂಜೆ ಹೊತ್ತು ಇದು ಕುಡಿಲಿಕ್ಕೆ. ಯಾರು ಕೊಟ್ಟದ್ದು ನಿಂಗಿದು? ಯಾರು ಕೊಟ್ಟದ್ದು? ಇಲ್ಲಿತ್ತು. ಇಲ್ಲಿತ್ತು ಅಂತ ಅಲ್ಲಿ ಚಿಕ್ಕ ತಕೊಂಡು ಬಂದದಲ್ಲ ನಿಂಗೆ? ಎಲ್ಲರಿ ಅಂತ. ನಿಂಗೆ ಹೇಗೆ ಆಯ್ತು ಚಿಕ್ಕನ ಅಂಗಡಿ ಪೂಜೆ ಎಲ್ಲ ನೋಡಿ? ಖುಷಿ ಆಯ್ತು. ಖುಷಿ ಆಯ್ತಾ? ಮತ್ತೆ ಅಲ್ಲಿಂದ ನಂತರ ನೀನು ಎಲ್ಲಿಗೆ ಹೋದಿ? ಅಲ್ಲಿಂದ ಅಂತ ಗುರೇನಕೆರೆಗೆ ಹೋದದಲ್ಲ? ಗುರೇನಕೆರೆಯಲ್ಲಿ ನಿಂಗೆ ಯಾರು ಸಿಕ್ಕಿದ್ರು? ಗೌತ್ ಕಾರ್ತಿಕ್ ಸಮೃದ್ಧಿ ಅಲ್ಲ. ನಾವು ಅಂಗಡಿ ಪೂಜೆ ಎಲ್ಲ ಆಗಿ ಅಲ್ಲಿದ್ದ ಒಂದು ಗುರುವೇನಕೆರೆಗೆ ಹೋಗಿ ಅಲ್ಲಿ ಒಂದು ನಮ್ಮ ತಂಗಿ ಮನೆಯಲ್ಲಿ ನವರಾತ್ರಿ ಪೂಜೆ ಎಲ್ಲ ಆಗಿ ಅಲ್ಲೆಲ್ಲ ಊಟ ಮಾಡಿ ಸಾಧಾರಣ ಒಂದು 3 ಗಂಟೆಯ ಸಮಯಕ್ಕೆ ಅಲ್ಲಿಂದ ನಾವು ಹೊರಟು ಬಂದೆವು. ನಾವು ಅಲ್ಲಿಂದ ಗೌತನವರ ಮನೆಗೆ ಅಂತೇಳಿ ಗೌತನವರ ಮನೆಗೆಲ್ಲ ಹೋಗಿ ಇಲ್ಲಿಗೆ ನಮ್ಮ ಮನೆಗೆ ಬಂದು ತಲುಪುವಾಗ ಸಾಧಾರಣ ಒಂದು 5:30 ಗಂಟೆ ಸಮಯ ಆಗಿದೆ. ನಮ್ಮ ಗಾಡಿಗಳಿಗೆಲ್ಲ ಇನ್ನು ಪೂಜೆ ಆಗ್ಬೇಕಷ್ಟೇ. ಇನ್ನು ಯಾಕಂತ ಹೇಳಿದ್ರೆ ಆಯುಧ ಪೂಜೆ ಅಂತೇಳಿ 2 ದಿನ ಉಂಟು. ಒಂದು ಇವತ್ತು ಒಂದು ನಾಳೆ. ಹಾಗೆ ನಾವು ನಾಳೆ ಬೆಳಿಗ್ಗೆ ಮಾಡುವ ಅಂತೇಳಿ ಅಂಗಡಿ ಪೂಜೆ ಅಂತೇಳಿ ನಾಳೆ ಮಾಡುವಲ್ಲ. ಆಯ್ತು ವೀಕ್ಷಕರೇ, ನಮ್ಮ ಲಾಗ್ ಅನ್ನು ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ನಮಸ್ತೆ.